ದೇವಸ್ಥಾನ ಪ್ರತಿಯೊಂದು ಊರಿನ ಶ್ರದ್ಧಾ ಕೇಂದ್ರಗಳಾಗಿದ್ದು ಹಿಂದೆ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಚಿಂತನೆಗಳು ಚಟುವಟಿಕೆಗಳು ಈ ದೇಗುಲಗಳ ಮೂಲಕ ನಡೆಯುತ್ತಿದ್ದವು. ಈ ಹಿಂದೆ ಸಾಮಾಜಿಕ ಆಧಾರಿತವಾಗಿದ್ದ ದೇಗುಲಗಳು ಇದೀಗ ಸರ್ಕಾರಿ ಆಧಾರಿತವಾಗಿದ್ದು ಮತ್ತೆ ಅದನ್ನು ಊರಿನ ಜನರ ಭಕ್ತರ ಶ್ರದ್ಧಾ ಕೇಂದ್ರಗಳನ್ನಾಗಿಸಬೇಕಿದೆ ಎಂದು ರಾಜ್ಯದ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದರು. ಅವರು ಶನಿವಾರ ಮುನ್ಕೂರು ಕಚೆ ಶ್ರೀ ಮಹಾಮಾಯಿ ದೇಗುಲದಲ್ಲಿ ನಿರ್ಮಾಣಗೊಂಡ ನೂತನ ಸಭಾಭವನವನ್ನು ಲೋಕಾರ್ಪಣೆಗೈದು ಮಾತನಾಡಿದರು. ಸಮಾಜದಲ್ಲಿ ಧಾರ್ಮಿಕ ಭಾವನೆಗಳು ಜಾಗೃತಿಗೊಳ್ಳಬೇಕಾಗಿದ್ದು ಆ ಕೆಲಸ ಆಯಾ ಊರಿನ ದೇಗುಲಗಳಿಂದ ನಡೆಯಬೇಕಾಗಿದೆ. ದೇಗುಲಗಳು ಸಮಾಜದ ಪರಿವರ್ತನೆ ಕೇಂದ್ರಗಳಾಗಬೇಕಾಗಿದೆ ಎಂದರು. ಉಡುಪಿ ಪೇಜಾವರ ರಥೋಕ್ಷಜ ಮಠದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಪಾದಂಗಳವರು ಆಶೀರ್ವಚನಗೈದು ಮಾತನಾಡಿ, ಮನುಷ್ಯ ಹುಟ್ಟುವಾಗ ಯಾವುದೇ ಸಂಪತ್ತನ್ನು ತರುವುದಿಲ್ಲ, ಬದಲಾಗಿ ಜೀವನದಲ್ಲಿ ನಡೆಸಿದ ಪುಣ್ಯ ಕಾರ್ಯಗಳ ಮೂಲಕ ಸಂಪತ್ತು ಗಳಿಸುತ್ತಾನೆ. ಅದನ್ನು ಸದ್ವಿನಿಯೋಗ ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದರು. ಕಜೆ ಕ್ಷೇತ್ರದ ಗೌರವಾಧ್ಯಕ್ಷ ಎಂಜಿ ಕರ್ಕೇರ ಅಧ್ಯಕ್ಷತೆ ವಹಿಸಿದ್ದು, ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ನಾರಾಯಣಿ ವೆಂಕಟೇಶ್ ಪ್ರಭು, ವೇದಿಕೆಯ ದಾನಿಗಳಾದ ಉದ್ಯಮಿ ಏಕನಾಥ್ ಪ್ರಭು ಹಾಗೂ ಹೈಕೋರ್ಟ್ನ ವಕೀಲೆ ಅಕ್ಷತಾ ಪ್ರಭು, ಕ್ಷೇತ್ರದ ಪ್ರಧಾನ ಅರ್ಚಕ ಅನಂತಕೃಷ್ಣ ಆಚಾರ್ಯ, ಅನೇಕ ಅತಿಥಿ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡಿದ ಇತರ ದಾನಿಗಳನ್ನು ಗೌರವಿಸಲಾಯಿತು. ಎಲ್ಲರಿಗೂ ಮನದಾಳದ ವಿಶ್ವಪ್ರಸನ್ನ ಸ್ವಾಮೀಜಿ ಪೇಜಾವರ ಅಧೋಕ್ಷಕ ಮಠ ಉಡುಪಿ ಅಂಚನೆ ಅಯೋಧ್ಯೆ ಶ್ರೀ ರಾಮಚಂದ್ರ ಊರಿನ ತೀರ್ಥಕ್ಷೇತ್ರದ ಟ್ರಸ್ಟ್ ಆಗ ಈ ಕಾರ್ಯಕ್ರಮವನ್ನು ಸೇರಿದರು. ಪ್ರತಿ ಸಂದರ್ಭದಲ್ಲೂ ಕೂಡ ನೂರಾರು ಜನ ಭಕ್ತರಿಗೆ ಬರುವುದನ್ನ ನಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಗಮನಿಸ್ತಾ ಇದ್ದೇವೆ. 10 ವರ್ಷಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ ಇವತ್ತಿಲ್ಲ. ಎಲ್ಲ ಭಕ್ತರ ಸಹಕಾರದೊಂದಿಗೆ ಈ ದೇವಸ್ಥಾನದ ಪರಿಸರ ನಿಧಾನವಾಗಿ ಅಭಿವೃದ್ಧಿಯ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ. ಇವತ್ತು ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಂದರವಾದಂತಹ ಸಭಾಭವನದ ಉದ್ಘಾಟನೆ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇವತ್ತು ನಿರ್ಮಾಣಗೊಂಡಿದೆ. ತಾಯಿಯ ಸನ್ನಿಧಿಗೆ ಬಗೆ ಬಗೆ ಸಮರ್ಪಣೆ ಮಾಡಿದ್ದೀರಿ. ಬಾವಿಯ ನೀರು ಬಾವಿಯಲ್ಲಿ ಹಾಗೆ ಉಳಿದು ಬಿಟ್ಟು ಅಂತಂದ್ರೆ ಅದು ಕಾಲಕ್ರಮೇಣ ಅದು ವಾಸನೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಗೊತ್ತಿದ್ದವರಿಗೆ ಬಾವಿ ನೀರನ್ನು ನೀರಿಟ್ಟು ತೆಗೆಯುವುದಲ್ಲ, ಅಷ್ಟು ಸ್ವಚ್ಛ ನೀರಿನ ಗುಣದಲ್ಲಿ ತುಂಬಿಕೊಳ್ಳಬೇಕು. ಆ ನೀರನ್ನು ಹಾಗೆ ಬಿಟ್ಟರೆ ಮುಂದೆ ಉಪಯೋಗ ಮಾಡಿಕೊಳ್ಳಲು ಗಂಟು ಹಾಳಾಗಿ ಹೋಗುತ್ತೆ. ಚಟುವಟಿಕೆಗಾಗಿ ಈ ಒಂದು ಸಭಾಂಗಣಗಳು ನಮಗೆ ಇವತ್ತು ಜನರಿಗೆ ಸಿಗ್ತಾ ಇದೆ. ನಾನು ಮತ್ತು ಕೇರಳ ಸ್ವಾಮೀಜಿಗಳು ಬೆಳಿಗ್ಗೆ ಕಾರ್ಯಕ್ರಮ ಪಾಲ್ಗೊಂಡಿದ್ದೇವೆ. ನಮಗೆ ಹೇಗೆ ಅಂದರೆ ಇಡೀ ದಕ್ಷಿಣ ಭಾರತದ